ಅದು ಹೇಳೋಕೆ ಹೈ ಕ್ಲಾಸ್ ರೋಡ್. ಆದ್ರೆ ಇಲ್ಲಿ ಒಂದು ಬಾರಿ ಸಂಚರಿಸಿ ರಸ್ತೆಯ ಸ್ಥಿತಿಗತಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಈ ರಸ್ತೆಯ ಅಸಲಿಯತ್ತು. ಈ ರಸ್ತೆಯನ್ನ ನೋಡಿದ್ರೆ ಜನರನ್ನ ಯಾಮಾರಿಸೋ ಕೆಲಸವನ್ನ ಇಲ್ಲಿನ ಅಧಿಕಾರಿ ವರ್ಗ ಮಾಡಿತಾ ಅನ್ನೋ ಪ್ರಶ್ನೆಯೂ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಸಿಕ್ಕಲ್ಲಿ ಫೈನ್ ಹಾಕೋ ಪೊಲೀಸರೇ ನೀಡಬೇಕಾಗಿದೆ ಜನರಿಗೆ ಸರಿಯಾದ ಉತ್ತರ. ಅಷ್ಟಕ್ಕೂ ಈ ರಸ್ತೆ ಯಾವುದು, ಇಲ್ಲಿನ ಸಮಸ್ಯೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜನರಿಗೆ ಭಿಕ್ಷೆ ಬೇಟಿಗೆ ಹೋಗಿಯಲ್ಲ ಪೊಲೀಸರೇ, ನಮಗೆ ಇಲ್ಲಿ ದಿನ ಉಪದ್ರ ಆಗ್ತದೆ. ಸುಸಜ್ಜಿತವಾದ ರಸ್ತೆ, ವಾಹನ ಸವಾರರು ಹಾಯಾಗಿ ಆರಾಮವಾಗಿ ಸಂಚರಿಸಬಹುದು. ಅರೆ, ಇಂಥ ರಸ್ತೆ ಇದ್ರೆ ಯಾವುದೇ ಕಂಪ್ಲೇಂಟ್ ಇರೋದಿಲ್ಲ. ಈ ಊರು ಅಭಿವೃದ್ಧಿ ಹೊಂದಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿಯೂ ಇರುತ್ತೆ. ಸರ್ಕಾರವನ್ನ ದೂರೋ ಕೆಲಸ ಕೂಡ ಇರೋದಿಲ್ಲ. ಈ ರಸ್ತೆಯನ್ನ ನೋಡಿದ್ರೆ ನಾವು ನೀವು ಇಂತಹ ಮಾತನ್ನ ಹೇಳೋದು ಸರ್ವೇ ಸಾಮಾನ್ಯ. ಆದ್ರೆ ಈ ರಸ್ತೆ ನೋಡೋದಕ್ಕೆ ಮಾತ್ರ ಸುಸಜ್ಜಿತವಾಗಿದೆ. ಆದ್ರೆ ಇದರ ಹಿಂದಿನ ಅಸಲಿ ಕರ್ಮಕಾಂಡವನ್ನ ನಾವು ಹೇಳ್ತೇವೆ, ಕೇಳಿ. ಇದು ಪುತ್ತೂರಿನ ಬೊಳ್ವಾರ್ ರೋಡ್. ಈ ರಸ್ತೆಯ ಅಸಲಿಯತ್ತ ಅದೇನ್ರಿ ಅಂತ ಕೇಳ್ತೀರಾ? ಎಸ್, ಇದು ನೋಡೋದಕ್ಕೆ ಮಾತ್ರ ಹೈ ಲೆವೆಲ್ ರೋಡ್. ಆದ್ರೆ ಇಲ್ಲಿ ಮಾಡಿರೋ ಕಾರ್ಯ ಪಕ್ಕಾ ಲೋ ಕ್ಲಾಸ್. ಈ ರಸ್ತೆಗೆ ಈ ಹಿಂದೆ ಡಾಂಬರು ಹಾಕಿ ಪಾರ್ಕಿಂಗ್ ಪ್ಲೇಸ್ ಹಾಗೂ ಫುಟ್ಪಾತ್ ನಲ್ಲಿ ಇಂಟರ್ಲಾಕ್ ಹಾಕಲಾಗಿತ್ತು. ಆದ್ರೆ ಈ ಇಂಟರ್ಲಾಕ್ ಹಾಳಾಗುವ ಮುನ್ನವೇ ಅವುಗಳನ್ನ ತೆಗೆದು ರಸ್ತೆಗೆ ಹಾಗೂ ಫುಟ್ಪಾತ್ಗೆ ಡಾಂಬರು ಹಾಕಿದ್ದಾರೆ. ಡಾಂಬರು ಹಾಕೋ ಸಂದರ್ಭದಲ್ಲಿ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಿಲ್ಲ. ಪಾರ್ಕಿಂಗ್ ಏರಿಯಾ, ನೋ ಪಾರ್ಕಿಂಗ್, ಹಂಪ್, ರೋಡ್ ಕ್ರಾಸಿಂಗ್ ಸಿಗ್ನಲ್ ಹೀಗೆ ಯಾವುದೇ ಸೂಚನಾ ಫಲಕಗಳಿಲ್ಲ. ಇವೆಲ್ಲ ಗೊತ್ತಿದ್ರೂ ಅಧಿಕಾರಿಗಳು ಮಾತ್ರ ಕೆಲಸ ಮಾಡುತ್ತೇವೆ ಸ್ವಾಮಿ ಅಷ್ಟೇ, ಇನ್ನೇನು ಕೇಳಬೇಡಿ ಅನ್ನುವಂತೆ ಬೇಕಾಬಿಟ್ಟಿ ಮಾಡಿ ಸುಮ್ಮನಾಗಿರಿಸಿದ್ದಾರೆ. ಆಚೆ ಪಾರ್ಕಿಂಗ್ ಕ್ಯಾನ್ಸಲ್ ಮಾಡಿ ನಮಗೆ ಇಲ್ಲಿ ಉಪದ್ರ ಆಗ್ತದೆ. ದಿನ ವ್ಯಾಪಾರಕ್ಕೆ ಗಾಡಿ ನಿಲ್ಲಿಸಲಿಕ್ಕೆ ನಮಗೆ ಜಾಗನೇ ಇಲ್ಲ. ಆ ಥರ ಆ ಕಡೆ ಕೂಡ ಪಾರ್ಕಿಂಗ್ ಬೇಕು. ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಜಾಗ ಇರಬೇಕಾಯ್ತು. ಅಲ್ಲಿ ಇಂಟರ್ಲಾಕೇ ಒಳ್ಳೇದಿತ್ತು ಮುಂಚೆ ಲೆಕ್ಕದಿಂದ. ಅಷ್ಟೇ ನಾನು ಹೇಳೋದು ಅಷ್ಟೇ. ಆಚೆ ಕೂಡ ಪಾರ್ಕಿಂಗ್ ಒಂದು ಬೇಕು. ನಮಗೆ ಇಲ್ಲಿ ದಿನ ಉಪದ್ರ ಆಗ್ತದೆ ವ್ಯಾಪಾರಕ್ಕೆ. ಇಲ್ಲೊಮ್ಮೆ ನೋಡಿ, ಡಾಮರು ರಸ್ತೆ ಪಕ್ಕದಲ್ಲೇ ಬೈಕ್ ನಿಂತಿದೆ. ಯಾಕಂದ್ರೆ ಇಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಹೀಗಾಗಿ ರಸ್ತೆ ಪಕ್ಕದ ಅಂಗಡಿಗಳಿಗೆ ಬರೋ ಗ್ರಾಹಕರು ತಮ್ಮ ವಾಹನಗಳನ್ನ ರಸ್ತೆಯ ಬದಿಯಲ್ಲೇ ನಿಲ್ಲಿಸಿ ಬರಬೇಕಾದ ಅನಿವಾರ್ಯತೆ. ಹೀಗಾಗಿ ಇಲ್ಲೇ ಬೈಕ್ ನಿಲ್ಲಿಸಿ ತಮ್ಮ ಕೆಲಸ ಮುಗಿಸಿಕೊಂಡು ಬರ್ತಾರೆ. ಆದ್ರೆ ಈ ತರ ವೆಹಿಕಲ್ ನಿಂತಿರೋದನ್ನ ಪೊಲೀಸರು ನೋಡಿದ್ರೆ ಫೈನ್ ಬೀಳೋದಂತೂ ಗ್ಯಾರಂಟಿ. ಹಾಗಾದ್ರೆ ಈ ರಸ್ತೆಯನ್ನ ಮೇಲ್ದರ್ಜೆಗೆ ಏರಿಸುವ ಸಂದರ್ಭದಲ್ಲಿ ಯಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇಂಜಿನಿಯರ್ಸ್ಗಳಿಗೆ ಗೊತ್ತಿಲ್ವಾ? ಅಲ್ಲದೆ ಇಂಜಿನಿಯರ್ಸ್ಗಳಿಗೆ ಹಾಗೂ ಹಿಂದೂ ಮುಂದೆ ನೋಡದೆ ಯಾವುದನ್ನು ಯೋಚಿಸದೆ ಫೈನ್ ಹಾಕೋ ಪೊಲೀಸರಿಗೆ ಸಮಸ್ಯೆಯಿಂದ ಬೇಸುತ್ತಿರುವ ಇವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ, ಕೇಳಿ. ವಿಷಯ ಏನಂದ್ರೆ ಪುತ್ತೂರಿನಲ್ಲಿ ಪಾರ್ಕಿಂಗಿನ ಸಮಸ್ಯೆ ಹಾಗೂ ಸುಸಜ್ಜಿತವಾದ ಈ ಹೆದ್ದಾರಿಯನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಅವಶ್ಯಕವಾದ ಒಂದು ಸೈನ್ ಬೋರ್ಡ್ಸ್ ಆಗಲಿ, ಇಲ್ಲದಿದ್ದರೆ ಈ ಹೆದ್ದಾರಿಗೆ ಬೇಕಾದಂತಹ ಒಂದು ಏನು ಸ್ಪೆಸಿಫಿಕೇಶನ್ ಇದೆಯೋ ಅದು ಯಾವುದಿಲ್ಲ. ಇಲ್ಲಿಯ PWD ಇಂಜಿನಿಯರ್ಸ್ಗಳು ಯಾವ ರೀತಿಯ ಇಂಜಿನಿಯರ್ಸ್ಗಳು ಏನಂತ ಗೊತ್ತಾಗ್ತಾ ಇಲ್ಲ. ಇದನ್ನು ನೋಡಿದರೆ ಅವರ ಕ್ವಾಲಿಫಿಕೇಶನನ್ನು ತಿಳಿಸ್ತದೆ. ಯಾಕೆಂದರೆ ಜನರು ಓಡಾಡಲಿಕ್ಕೆ ಇಲ್ಲಿ ಫುಟ್ಪಾತ್ ಇಲ್ಲ, ಸೈನ್ ಬೋರ್ಡ್ಸ್ ಇಲ್ಲ, ಸ್ಪೀಡ್ ಲಿಮಿಟ್ಸ್ ಇಲ್ಲ, ಯಾವುದೇ ಟಿ ಜಂಕ್ಷನಲ್ಲಿ ಸ್ಟಾಪ್ ಬೋರ್ಡ್ ಆಗಲಿ ಅಥವಾ ಹಂಪ್ಸ್ ಆಗಲಿ ಯಾವುದಕ್ಕೂ ಯಾವುದೇ ಸ್ಪೆಸಿಫಿಕೇಶನ್ ಏನು ಫಾಲೋ ಮಾಡದೆ ಬರೇ ಒಂದು ಗದ್ದೆಯಲ್ಲಿ ನಾಟಿ ಮಾಡಿದಾಗೆ ಒಂದು ಡಾಮರ್ ಮಾಡಿಕೊಂಡು ಹೋಗಿದ್ದಾರೆ. ವಿನಃ ಪಾರ್ಕಿಂಗ್ನ ವಿಷಯ ಹೇಳುವುದಾದರೆ ಪಾರ್ಕಿಂಗ್ ಲಾಟ್ಸ್ ಇಲ್ಲ, ಪಾರ್ಕಿಂಗ್ ಸೈನ್ ಬೋರ್ಡ್ಸ್ ಇಲ್ಲ, ನೋ ಪಾರ್ಕಿಂಗ್ ಸೈನ್ ಬೋರ್ಡ್ಸ್ ಇಲ್ಲ. ಪೊಲೀಸರು ತಮಗೆ ಇಷ್ಟ ಬಂದ ಹಾಗೆ ಅವರಿಗೆ ಇಷ್ಟ ಬಂದ ಹಾಗೆ ಫೈನ್ ಹಾಕ್ತಾ ಇದ್ದಾರೆ, ದಂಡ ಹಾಕ್ತಾ ಇದ್ದಾರೆ. ಜನರುಗಳು ಏನು ಕುರಿಗಳ ಅಲ್ಲ, ಇವರ ಟಾರ್ಗೆಟ್ ಅನ್ನು ಇವರು ಫುಲ್ಫಿಲ್ ಮಾಡೋಕ್ಕೆ ಜನರಿಗೆ ಇಲ್ಲಿ ಸಿಕ್ಕಾಗೆ ಇದು ಫೈನ್ ಆಗ್ತಾ ಇದ್ದಾರೆ. ಫಸ್ಟಿಗೆ ಆಲೋಚನೆ ಮಾಡಿ ಪೊಲೀಸರೇ, ಫಸ್ಟ್ ಅದಕ್ಕೆ ಏನು ಇನ್ಸ್ಟ್ರಕ್ಷನ್ ಇದೆ ಅನ್ನೋದನ್ನು ಫಾಲೋ ಮಾಡಿ. ನಿಮ್ಮ ರೋಡಿನಲ್ಲಿ ಏನು ಬಾರ್ಡರ್ಸ್ ಇರ್ಬೋದು, ಅಲ್ಲದಿದ್ದರೆ ಎಲ್ಲಿ ಯಾವುದು ಪ್ಲೇಸ್ ಪಾರ್ಕಿಂಗ್, ಯಾವ ಪ್ಲೇಸ್ ನೋ ಪಾರ್ಕಿಂಗ್ ಅಂತ ಹೇಳುವುದನ್ನು ಜನರಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಿಸಿ. ಆಮೇಲೆ ಅವರು ತಪ್ಪಿತಸ್ಥರಾದರೆ ಅವರಿಗೆ ದಂಡ ಹಾಕಿ. ನಿಮ್ಮದು ಏನಿಲ್ಲದೆ ನೀವು ಸಿಕ್ಕಾಪಟ್ಟೆ ಬಂದು ನೀವು ಫೈನ್ ಹಾಕೋದಾದ್ರೆ ಜನರಿಗೆ ಭಿಕ್ಷೆ ಬೇಡ್ಲಿಕ್ಕೆ ಹೋಗಿಯಲ್ಲ ಪೊಲೀಸರೇ. ನಾನಿಲ್ಲಿ ರೋಡ್ ಸೈಡ್ ನನ್ನ ಗಾಡಿಯಲ್ಲಿ ನಿಲ್ಲಿಸಿ ಹೋಗಿದ್ದೆ. ನನಗೆ ಗೊತ್ತಿಲ್ಲ, ಯಾರೋ ಬಂದು ಪೊಲೀಸವರು
ನವೀನ್ ಅಂತೇಳಿ 1,000 ರೂಪಾಯಿ ರೂಟ್ ಇದು ಹಾಕಿ ಫೈನ್ ಹಾಕಿ ಹೋಗಿದ್ದಾರೆ. ಇನ್ನು ನಾನು ಅದನ್ನು ಫಿಲ್ ಮಾಡಬೇಕಾದ್ರೆ 5 ದಿನ ದುಡಿಬೇಕು. ಒಂದು ಕೊರೋನಾದ ಇದರಿಂದ ನಾವು ಚೇತರಿಸಿಕೊಳ್ಳಿಲ್ಲ. ಇನ್ನು ಈ ರೀತಿ ನಮ್ಮ ಗಾಯದ ಮೇಲೆ ಬರ ಇರಿದ್ರೆ ನಾವು ಯಾವ ರೀತಿ ಬದುಕಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ. ಇಲ್ಲಿ ದುಕಾನದಲ್ಲಿ ಎಲ್ಲಿಯಾದರೂ ಒಂದು ಬೋರ್ಡ್ ಇದೆಯಾ ನೋ ಪಾರ್ಕಿಂಗ್? ಅದು ಕೂಡ ನನ್ನ ಗಾಡಿಯ ಸೈಡಲ್ಲಿ ಮೊಬೈಲ್ ಅಂಗಡಿ ಹತ್ರ ಒಳಗಡೆ ಇಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೊರಗಡೆ ಇಟ್ಟಿದ್ದೇನೆ. ಅದಕ್ಕೆ 1,000 ರೂಪಾಯಿ ಫೈನ್ ಹಾಕ್ತಾರೆ ಅಂದ್ರೆ ನಾವು ಯಾರ ಹತ್ರ ಕೇಳಬೇಕು ನ್ಯಾಯ? ಇನ್ನು ಒಳಚರಂಡಿ ವ್ಯವಸ್ಥೆಯನ್ನು ಕೇಳಲೇಬೇಡಿ. ಯಾಕಂದ್ರೆ ಅಧಿಕಾರಿಗಳು ಇಲ್ಲಿ ರಸ್ತೆ ಡಾಮರು ಹಾಕಿದ್ದೇ ಕಾಟಾಚಾರಕ್ಕೆ ಅನ್ನುವಂತಿದೆ. ಇನ್ನು ಒಳಚರಂಡಿ ವ್ಯವಸ್ಥೆ ಕೇಳಲೇಬೇಡಿ. ಇಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಹಾಗೂ ಅದೆಷ್ಟೋ ಹೋಟೆಲ್ಗಳಿವೆ. ಇವೆಲ್ಲದರ ತ್ಯಾಜ್ಯ ವಸ್ತುಗಳು ಈ ಒಳಚರಂಡಿ ಮೂಲಕ ಬರುತ್ತೆ. ಆದ್ರೆ ಈ ಒಳಚರಂಡಿ ಈಗ ತೆರೆದ ಚರಂಡಿಯಾಗಿದ್ದು ಅದೆಷ್ಟೋ ಜನ ಪ್ರತಿನಿತ್ಯ ಈ ದುರ್ವಾಸನೆಯಿಂದ ಪುತ್ತೂರು ನಗರಸಭೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ಅಂಗಡಿಯವರ ಕೈಯಿಂದ ವರ್ಷ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತಾರೆ. ಕಸ ತೆಗೀಲಿಕ್ಕೆ ಅಂತೇಳಿ ದುಡ್ಡು ಜಾಸ್ತಿ ತಗೊಂಡು ಈ ರೀತಿ ಬೇಡದ ದುಡ್ಡನ್ನು ವೇಸ್ಟ್ ಮಾಡೋದ್ರಿಂದ ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಈ ಇಂಟರ್ಲಾಕ್ ಒಳ್ಳೇದಿದ್ದದ್ದನ್ನು ಅಷ್ಟು ಖರ್ಚು ಮಾಡಿದ ಇಂಟರ್ಲಾಕ್ ಅನ್ನು ತೆಗೆಯುವ ಅವಶ್ಯಕತೆ ಇತ್ತ? ತೆಗೆದು ಈಗ ಇದು ಫುಟ್ಪಾತ್ ಇಲ್ಲದ ಹಾಗೆ ಡಾಮರ್ ಹಾಕಿದ್ದಾರೆ. ಜನರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ. ಅದು ಅಲ್ಲದೆ ಇಲ್ಲಿ ತೋಡಿಗೆ ಕವರ್ ಮಾಡಿಲ್ಲ. ಇಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಹೋಟೆಲು ಮತ್ತು ಆಸ್ಪತ್ರೆಗಳಿಂದ ಬರುವ ವೇಸ್ಟ್ ಇಲ್ಲೆಲ್ಲ ವಾಸನೆ ಬಂದು ಒಳಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯದಂಥ ಪರಿಸ್ಥಿತಿ ಇದೆ. ಅಗತ್ಯ ಇರುವಲ್ಲಿ ಖರ್ಚು ಮಾಡೋದಿಲ್ಲ ಪುರಸಭೆ, ಬೇಡದಲ್ಲಿ ಖರ್ಚು ಮಾಡ್ತಾರೆ. ಈಗ ನಮ್ಮ ಅಂಗಡಿಗಳಿಗೆ ಬರುವ ಗಿರಾಕಿಗಳು ವಾಹನ ನಿಲ್ಲಿಸಲಿಕ್ಕೆ ಜಾಗ ಇಲ್ಲದೆ ರೋಡ್ ಸೈಡ್ ನಿಲ್ಲಿಸಿದವರಿಗೆಲ್ಲ ಫೈನ್ ಹಾಕಿದಾರಂತೆ. ಈ ಥರ ಮಾಡಿದರೆ ಇಲ್ಲಿ ವ್ಯಾಪಾರ ಮಾಡೋದು ಹೇಗೆ? ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟುವುದು ಹೇಗೆ? ಇದೆಲ್ಲ ಅನ್ಯಾಯ ಅಲ್ವಾ? ಇದು ಸ್ವಲ್ಪ ಪುರಸಭೆಯವರು ಯೋಚನೆ ಮಾಡಬೇಕು ಒಂದು ವ್ಯವಸ್ಥೆ ಮಾಡುವಾಗ. ಇದು ಅಗತ್ಯ ಉಂಟಾ ಇಲ್ವಾ ಅಂತೇಳಿ. ರಸ್ತೆಗೆ ಡಾಮರು ಹಾಕಿ ಹೋಗಿರುವ ಇಂಜಿನಿಯರ್ಸ್ಗಳು, ಕಾಂಟ್ರಾಕ್ಟರ್, ನಗರಸಭೆ ಅಧಿಕಾರಿಗಳು ಮತ್ತೆ ಇತ್ತ ಬಂದೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಬೇಕಾಬಿಟ್ಟಿಯಾಗಿ ನಿರ್ಮಿಸಿರುವ ಈ ವ್ಯವಸ್ಥೆಯನ್ನ ನೋಡಿದ್ರೆ ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಜನರ ಅನುಕೂಲಕ್ಕಾಗಿ ಮಾಡಿರುವ ಕಾರ್ಯವನ್ನ ಸಮರ್ಪಕವಾಗಿ ಮಾಡಿದ್ರೆ ಅದು ಎಲ್ಲರಿಗೂ ಒಳಿತು. ಆದ್ರೆ ಈ ರೀತಿಯಾಗಿ ಮಾಡಿ ಕೈ ತೊಳೆದುಕೊಂಡ್ರೆ ಜನರ ಸಮಸ್ಯೆ ಕೇಳೋರಾರಯ್ಯ ಸ್ವಾಮಿ. ಪಾರ್ಕಿಂಗ್ ವ್ಯವಸ್ಥೆ, ಫುಟ್ಪಾತ್ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ, ಸಿಗ್ನಲ್ ಹೀಗೆ ಅನೇಕ ವ್ಯವಸ್ಥೆಗಳು ಇಲ್ಲದೆ ಇಲ್ಲಿನ ಜನತೆ ಬೇಸತ್ತಿದ್ದಾರೆ. ಆದಷ್ಟು ಬೇಗ ಜನರ ಸಮಸ್ಯೆಯನ್ನ ಆಲಿಸಿ ಸಮಸ್ಯೆಗೆ ಮುಕ್ತಿ ಸಿಗಬೇಕಾಗಿದೆ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.